ಥ್ಯಾಂಕ್ಸ್ ಆಯ್ತಾ. ಮತ್ತೆ ಒಬ್ಬೊಬ್ರು ಕಳ್ಳಿ ಇವಳು ಪೊಟ್ಟು ಡೈಲಾಗ್ ಹೊಡಿಲಿಕ್ಕೆ ಮಾತಾಡಿ ಇಂಟ್ರೊಡ್ಯೂಸ್ ಮನ್ ಕೊಡ್ಗೆ ನಾನು ಆಲೆ ಪನ್ನೊಂದುಲ್ಲ ಅಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂಕ್ಲಿತ್ತೆ ಹಲಸಿನ ಮೇಳಗ ಪೋಂದುಲ್ಲ ಪುತ್ತೂಡ ಅವನುಂಡು ನಮ್ಮ ಗ್ಯಾಂಗ್ ಪೋಂದುಂಡು. ಎಂಟ್ರಿ ಫೀಸ್ ಇಜ್ಜಿ ಬಲೆ ಹೆಂಕಣ್ಣ ಚಿಕ್ಕ ವೀಡಿಯೋ ಆನ್ಲೈನ್ ಯುಗ. ಜಸ್ಟ್ ಫೋನ್ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ನೀವು ಅಲ್ಲಿ ತಗೊಳ್ಬೋದು. ಇಲ್ಲೆಲ್ಲ ಸಪ್ಲೈ ಅಷ್ಟು ಗೋಡ ಅಷ್ಟು ಜಾಗ ಎಲ್ಲಿ ಇದ್ರ ಹೆಸರು ದಯಾನಂದ. ಇದೆಂತ J33, ಇದು MR2 ಸಿದ್ದು ಅಂತ. ಇದು ಶಂಕರ ಶಿವಣ್ಣ ಕಟ್ಟಿಗೆನಹಳ್ಳಿ. ಇಲ್ಲವ ಇದು ಹೌದಾ? ಅದ್ರ ಹೆಸರು ಅಲ್ಲಾಗಿರ್ಬೇಕು, ಉಪೇಂದ್ರ ಅಂತೆ. ಹೌದಾ? ಅಲ್ಲ, ಪ್ರಕಾಶ್ ಅಂತೆ. ಮಹಾಲಿಂಗಪ್ಪ ಅಲ್ಲದ, ಅವರ ಮನೆಯಿಂದ ತಂದದಾಗಿರ್ಬೇಕು. ಅಶ್ವಿಜನಿಗೆ ಬೇಕಾ? ಅಶ್ವಿಜ ಮುಲ್ಪ ಫುಲ್ ಅಡಿಗೆದಾನೆ ನಾನು ಅಂಕಿ. ಹಲಸಿನ ಹಣ್ಣಿನ ಹೆಸರು ಅಪ್ಪ ಹಲಸಿನ ಹಣ್ಣಿನ ಅಪ್ಪ. ಸಣ್ಣ ರೊಟ್ಟಿ ಎಂತ ಎಲ್ಲಿಂಟು? ಹಲಸಿನ ಹಣ್ಣಿನ ಜಾಮೂನಂತೆ. ಎಷ್ಟು ಹಲಸಿನ ಹಣ್ಣಿನ ಜಾಮೂನುಂಡಿಗೆ ಎಷ್ಟು? ಹಲಸಿನ ಹಣ್ಣಿನ ಜಾಮೂನಿಗೆ ಎಷ್ಟು? 2 ಪೀಸಿಗೆ ತಿನ್ಕಣ. Hi guys. Hi alla hello. Hello guys. Sorry. Hi hello. Hi. Hello. Hello guys. Welcome back to ANKITHA YouTube channel. BIRWAZ. ಎಂಗ್ಲಿ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬೈದಾ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ರೆಸ್ಟ್ ತಗೊಳ್ತಿದ್ದೇವೆ ಒಂದು 5 ನಿಮಿಷ. ದಾದ ಗೊತ್ತುಂಡೆ ಎಂಗ್ಲಿಗೆ ಒಂದಕ್ಕೆ ಸಬ್ಸ್ಕ್ರೈಬರ್ ಆಗ್ತೀರಿ. ಸೊ ಹೇಳು, ತುಂಬ ಖುಷಿ ಉಂಟು. ಮಸ್ತ್ ಖುಷಿ ಆವೊಂದುಂಡು 1K ಆಯ್ರೆ ಬಲ್ಲ ಇದ್ದಾಯ್ನೆ ಗೈಸ್. ಪೊಟ್ಟು ಡೈಲಾಗ್ ಹೊಡಿಲಿಕ್ಕೆ ಮಾತಾಡಿ ಮಸ್ತ್ ಜನ ಕಮೆಂಟ್ ಮಾಡ್ತಿರ್ತಾರೆ. ತುಳು ಪಾತಿರ್ಲ ಮಲ ಆಣಲ ಕನ್ನಡ ಪಾತಿರೋದಿಲ್ಲ ಅಂತೇಳಿ.
ತುಳು ಮಾತಾಡು ಕಲ್ತೊಂದುಲ್ಲೆ ತುಳು ಪಾತೇರಿ ಮಸ್ತ್ ಜನ ಕಮೆಂಟ್ ಮಾಡ್ತಿರ್ತೀರು ಅಕ್ಲಾಗ ಮತ್ತೆ ತುಳು ಕಲ್ಪಲೆ ತುಳು ಪಾತಿರ್ಪಲೆ ಎಂದು ನಾವು ಮನೇಲಿ ಕನ್ನಡ ಮಾತಾಡೋದು ಹಾಗೆ ನಮಗೆ ತುಳು ಅಷ್ಟೇನು ಬರಲ್ಲ ಬಟ್ ಮಾತಾಡ್ತೀವಿ ಪಕ್ಕದ ಮನೆ ದೊಡ್ಡನ ಹತ್ರ ಕೂತು ಮಾತಾಡ್ತೀವಿ ಹಾಗೆ ಚೂರು ಚೂರು ಗೊತ್ತು ನಮ್ಮ ಹತ್ರ ಮಾತಾಡೋದಿಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಒಂದು ಬರ್ತದೆ ಮಾತಕ್ಕೂ ಒಂದು ಮೊಬೈಲ್ ಹೊತ್ತೊಂದಿಲ್ಲ ಡ್ಯಾನ್ಸ್ ಯಾಕೆ ಆತಂದಿಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ನಾನು ಸಹ ನಮ್ಮ ಲೀಡರ್ ಇವಳಾಯ್ತಾ ನಿಮಗೆ ಗೊತ್ತುಂಟಲ್ಲ ನಾನು ಹೀಗೆ ಡ್ಯಾನ್ಸ್ ಮಾಡ್ತೇನೆ ಗೊತ್ತಿಲ್ಲ ಅಲ್ಲ ನಾಡ್ದು ಇವಳು ವಿಡಿಯೋ ಹಾಕ್ತಾಳೆ ನೋಡಿ ಮತ್ತೆ ಎಂತಪ್ಪ ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಡೇ ಉಂಡು ಮಾತೆಲ್ಲ ಬಲೆ ಪೊನ್ನೂರು ಮಾತ್ರ ಬಲೆ ಒಂಜಿ ಬರೋಡ್ಚಿ ವುಮೆನ್ಸ್ ಕಾಲೇಜ್ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಿ ಥ್ಯಾಂಕ್ಸ್ ಆಯ್ತಾ ಮತ್ತೆ ಒಬ್ಬೊಬ್ರು ಕಳ್ಳಿ ಇವಳು ಭವ್ಯ ಒಳ್ಳೆ ಹುಡುಗಿ ಅಂತ ಒಬ್ರು ಕಮೆಂಟ್ ಹಾಕಿದ್ರು ನಾನೇ ಹಾಕಿದ್ದು ಎಲ್ಲರೂ ಹೇಗಿದ್ದೀರಿ ಖುಷಿಯಾಗಿದ್ದೀ ಆಯ್ತಾ ಎಲ್ಲರೂ ಯಾವತ್ತು ಬೇಜಾರೆಲ್ಲ ಮಾಡ್ಕೊಳ್ಬೇಡಿ ತುಳು ಅಲ್ಲಿ ಹೇಳು ಟ್ರೈ ಮಾಡು ಇದು ಮಾತೆಲ್ಲ ಎಂಚೊಲ್ಲಾರು ಏಪಲ್ಲ ಖುಷಿ ಟಿಪ್ ಕೊಡು ಬೇಜಾರು ಮಾಡ್ಲಿಕ್ಕಲ್ಲ ಬೇಜಾರು ಮನ್ಪೊಡ್ಚಿ ಮಲ್ಲ ಎಡಿಟರ್ ನಮ್ಮ ಗ್ಯಾಂಗ್ದಾಗ ಎಡಿಟರ್ ಇಂದ ಬಲ್ಲ ಎಡಿಟ್ ಮಂತೊಂದುಲ್ಲ ಬಲ್ಲ ಮೇಕಪ್ ತಗೊಂದುಲ್ಲ ಬಲ್ಲ ರೀಲ್ಸ್ ತಗೊಂದುಲ್ಲ ನಾನು ಯಾರಂತ ಗೊತ್ತುಂಟಾ ಗೊತ್ತಿಲ್ಲ ನನ್ನನ್ನು ಇಂಟ್ರೊಡ್ಯೂಸ್ ಮಾಡು ನಾನು ಯಾರು ಬಲೆ ನೀ ಇಂಟ್ರೊಡ್ಯೂಸ್ ಮನ್ಪೊಡ್ಗೆ ನಾನು ಆಲೆ ಪನ್ನೊಂದುಲ್ಲ ಆಲೆ ಯಾರು ಹೇಳಿದ್ರು ಫಸ್ಟ್ ಅವಳೇ ಅಲ್ಲ ಹೇಳಿದ್ರು ಯಾನ್ ಇಲ್ಲಿ ಮನ್ಪೆನ್ ಪನ್ನತ್ತಿ ಪಾಡೊಂಜಿ ದಿನ ವೀಡ ಮಂತ್ ಪಾಡ್ವೆ ಬಲೆ ಗಿನಿಯ ಮನ್ಪೊಡ್ಗೆ ಮಲ್ಲಪದರ್ ಭವ್ಯ ಹೆಗ್ಡೆ ಭವ್ಯಶ್ರೀ ಹೆಗ್ಡೆ ಹತ್ತತ್ತು ಭವ್ಯಶ್ರೀ HV ನಮ್ಮ ಫ್ರೆಂಡ್ಸ್ ಎಲ್ಲ ಎಂತ ಮಾಡ್ತಿದ್ದಾರೆ ನೋಡ್ಕೊಂಡು ಬರುವ ಎಂತಪ್ಪ ಅಂಕಿತಾ ಬಿರುವನ ಚಾನಲ್ ನಾನಿದ್ದೇನೆ ಇವಳು ಗೊತ್ತುಂಟಲ್ಲ ಯಾವುದಕ್ಕೆ ಪ್ರಯೋಜನ ಇಲ್ಲದವಳು ನಮ್ಮ ಅಂಕಿತಾ ಹಾಕ್ಬೇಕು ನೆಕ್ಸ್ಟ್ ಅಕ್ಷತಾ ನೀನನ್ನು ತೋರಿಸ್ಬೇಕಾ ಅಕ್ಷತೆ ಇದ್ದಾಳೆ ಅವಳು ಹಾಕಿದ್ದಾಳೆ ಅವಳನ್ನು ತೋರಿಸೋದು ಬೇಡ ಅಂತ ಹೇಳಿದ್ರು ಇದು ನಮ್ಮ ಎಡಿಟರ್ ಪ್ರೋ ಅಂಕಿತಾ ಕಾರ್ಕೇರ ಹಾಯ್ ಮತ್ತೆ ಹೇಗಿದ್ದೀರಿ ಸೂಪರ್ ಕೆನ್ಸಲ್ಲರು ಯಾರು ಹುಷಾರಿಲ್ಲ ಮನಸ್ಸು ಪೂರಾಂಡ ಮನಸ್ಸು ಆಂಡ್ ನನ್ನ ಚಾಯ್ ಇಲ್ಲಲ್ಲಿ ಪೋದು ಪರ್ಲ ಮುಲ್ಪೇ ಎಲ್ಲ ಕೊರ್ಪುಜೇರು ಗಾಯ್ಸ್ ಅಕ್ಷತಾ ಬರ್ತಿರಳೆ ದೀಪ್ತಿ ಅಂತ ತೋರಿಸ್ತೇನೆ ಗಾಯ್ಸ್ ಹಾಯ್ ದೀಪ್ತಿ ಎನ್ಸಲ್ಲಾರು ಹುಷಾರು ದೀಪ್ತಿ ಅಂತ ಹೇಳು ಸಾರಿ ಗೈಸ್ ಬರುದಿಲ್ಲ ಅಂತ ಹೇಳಿದವಳು ಇವಳು ಅಕ್ಷತಾ ನಮ್ಮ ಎಲ್ಲ ನಾನು ಅಕ್ಷತಾ ಬಂದು ಬಲ ಅಕ್ಷತಾ ಎಲ್ಲಿ ಅವಳು ಶಿ ಇಸ್ ಮಸ್ತ್ ಪೊರ್ಲು ಒಂದು ಸಾಂಗ್ ಇದೆ ತೋರಿಸ್ತೀನಿ ಇದು ನಮ್ಮ ಮೇನ್ ಲೀಡರ್ ಎಂತ ಲೀಡರ್ ಹಾಯ್ 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 ಎನ್ಸಲ್ಲರು ಸೂಪರ್ ಮನಸ್ಸಾಂಡ ಅಲ್ಲೆಡ ಲಿಪ್ಸ್ಟಿಕ್ ಇಜ್ಜಿಗೆ ಗೈಸ್ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಏನಂತ ಬೇಗ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಎಡಿಟ್ ವೀಡಿಯೋಸ್ ನಿಂಗೆ ಪಾಡ್ವಾ ಕಾಲೇಜ್ ಡೇ ಬರ್ತಂದ್ರೆ ಕಾಲೇಜ್ ಡೇದ ವ್ಲಾಗ್ ಮಂತ್ ಕೊಡೋದಿಲ್ಲ ಏತಾಪನ ಗೊತ್ತಿಜ್ಜಿ ಆಯ್ನತ್ ಮಂತ್ ಪಾಡೋ ನಮ್ಮದು ಡ್ಯಾನ್ಸ್ ಆಯ್ತಾ ಹೇಳು ಎಂಗ್ಲಂಡ್ ಡ್ಯಾನ್ಸ್ ಉಂಟು ಡ್ಯಾನ್ಸ್ದ ವೀಡಿಯೋ ಪಾಡ್ರೆ ಆಪುಜಿದೆ ಪಂಡ ಕಾಪಿರೈಟ್ ಬೂರುಂಡು ಕಾಪಿರೈಟ್ ಬೂರ್ಜಿನ ಮಿನಿ ಎಂಗ್ಲು ಅಪ್ಲೋಡ್ ಮನ್ಪ ಆಯ್ತಲ್ಲ ತೂದು ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಅಂಚನೆ ಸಬ್ಸ್ಕ್ರೈಬ್ ಮನ್ಪ್ಲೆ ಅಂಚನೆ ಬೆಲ್ ಐಕಾನ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಹಾಕಿ ನಮ್ಮ ಅಂಕಿತಾ B ಅವರು ಮಾಡಿ ಕೊಡ್ತಾರೆ ಅಲ್ಲ ಅಂಕಿತಾ ಮತ್ತೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ರೆಡ್ ಕೆ ಸಬ್ಸ್ಕ್ರೈಬರ್ ಅವಡ ಏನಂತ ಬೇಗ ಹೌದು ಅವನಿಗೆ ಆಶೀರ್ವಾದ ಅಕ್ಷತಾ ಬಂದೊಂದಿಲ್ಲ ಗಾಯ್ಸ್ ಎಂತ ನೀನೆಲ್ಲ ಹೇಳಿದ್ ಮತ್ತೆ ನಾನು ಹೇಳಿದ ಅಕ್ಷತ ಅಂತ ಹೇಳಿ ಕೇಳಿದ್ರಲ್ಲ ವಾಯ್ಸ್ ಗೊತ್ತಾಗ್ತದ ಇದೆಲ್ಲ ಕಟ್ ಮಾಡ್ತಾರೆ ಗೊತ್ತಾಣದ ಆ ವಾಯ್ಸ್ ಅಕ್ಷತ ನನಗೆ ಅವಿತ್ತ ಬೂರಂಗಿತ ಕಟ್ ಮನ್ಪಾಲು
ನಾವು ತುಂಬ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೇವೆ. ಆದರೆ ಅಣ್ಣ ಇಂಗ್ಲಿಗೆ ಎಕ್ಸಾಮ್ ಅಂತ ಗಡಿ 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 ಬರೋದುಂಡು. ಪೇಪರ್ ಎಲ್ಲ ಕೊಡ್ತಿದ್ದಾರೆ. ಮಾರ್ಕ್ಸ್ ಉಂಡು ಈ ಸಲ ಸಾಕು, ಒಳ್ಳೆ ಮಾರ್ಕ್ ಪರವಾಗಿಲ್ಲ. ತೊಂದರೆ ಇಜ್ಜಿ ಈ ಸಲ ಮಾರ್ಕ್ ಉಂಟು. ಎಲ್ಲ 15ನ ಮೇಲೆ ಉಂಟು. 18, 19, 20ಅಲ್ಲಿ ಆಯಿತಾ? ಇನ್ನು 100ಅಲ್ಲಿ ಅಂತ ಅಂದ್ಕೊಳ್ಬೇಡಿ, 20ಅಲ್ಲಿ. ಏನು ಗೊತ್ತಾ, ನಮ್ಮ ಅಂಕಿತ ಕರ್ಕೇರ್ ಅವರು ಇದ್ದಾರಲ್ಲ, ಅವರ ಇನ್ಸ್ಟಾಗ್ರಾಮಿಗೆ ಹೋಗಿ ಅವರ ಪೋಸ್ಟಿಗೆ ಅವರು ಲೈಕ್ ಕೊಟ್ಟಿದ್ದಾರೆ. ಅಯ್ಯೋ ದೇವರೇ, ಯಾರಾದ್ರೂ ಎಗ್ ರೈಸಲ್ಲಿ ಎಂತಾದ್ರೂ ಹಾಕಿ ಕೊಡಿ, ಇದನ್ನೆಲ್ಲ ನೋಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ಎಡಿಟರ್ ಆಯ್ತಾ, ಅಂದ್ರೆ ಎಡಿಟ್ ಮಾಡ್ತಾಳೆ ಗೊತ್ತಾ, ಎಲ್ಲರೂ ವಿಡಿಯೋ ಮಾಡ್ಬೇಕಾದ್ರೆ ಎಡಿಟ್ ಮಾಡೋದು ಇವಳೆ. ನಮ್ಮ ಫ್ರೆಂಡ್ಸ್ನವ್ರು ಯಾರಾದರೂ ಒಳ್ಳೊಳ್ಳೆ ವಿಡಿಯೋ ಹಾಕಿದ್ರೆ ಅದಕ್ಕೆ ಕಾರಣ ನಮ್ಮ ಈ ಅಂಕಿತಾ ಕರ್ಕೇರ್ ಅವರು. ಆಯಿತು, ನಾವು ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಬಾಯ್, ಇನ್ನೊಮ್ಮೆ ಕಾಣುವ.